ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮಹಾಶಿವರಾತ್ರಿಯ ಪ್ರಯುಕ್ತ ಪಾದಯಾತ್ರೆಗಳ ಬೃಹತ್ ದಂಡು ಹರಿದು ಬರ್ತಾ ಇದೆ. ಇದೀಗ ನಾವು ಒಂದು ತಂಡವನ್ನು ನೋಡ್ತಾ ಇದ್ರಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಪಾದಯಾತ್ರೆಗಳ ದಂಡು ಇಲ್ಲಿ ಹರಿದು ಬರ್ತಾ ಇರುವಂಥದ್ದು ನೋಡ್ತಾ ಇದ್ರಿ. ಅದರ ಜೊತೆಗೆ ಈಗ ಇವರು ಇರುವಂಥದ್ದು ಸೀಟ್ ಕಾಡಿನ ರಸ್ತೆಯಲ್ಲಿ ಇಲ್ಲಿ ಬಹಳಷ್ಟು ಧೂಳು ಇವರಿಗೆ ಸಮಸ್ಯೆಯನ್ನು ಕೊಡ್ತಾ ಇದೆ ಅಂತ ಹೇಳ್ಬೋದು. ನೋಡುವ ಇದ್ರ ಬಗ್ಗೆ ಅವ್ರ ಹತ್ರ ಮಾತನಾಡಿಸ್ಬೇಕು. ಮೇಡಮ್ ನಮಸ್ತೆ, ಎಲ್ಲಿ ಅವರು ತಾವು? ನಾವು ಹಾಸನವರು. ಹಾಸನಿಂದ ನಾವು ಹೆಚ್ಚು ಕಮ್ಮಿ 400 ಜನ ಟೀಮ್ ಬಂದಿದ್ದೀವಿ. 400 ಜನ ಎಲ್ಲ ಜೊತೆಲಿದ್ದೀವಿ. ಮತ್ತು ಎಲ್ಲ ಶಿಸ್ತು, ಯೂನಿಫಾರ್ಮು, ಯಾವುದೇ ಒಂದು ಶಿಸ್ತು ಗುರುಗಳು ಏನು ಹೇಳ್ತಾರೆ ಅದಕ್ಕೆ ನಾವು ಯಾವುದೇ ಒಂಚೂರು ದೂಸರ ಮಾತಾಡ್ದಂಗೆ ಆ ಶಿಸ್ತನ್ನು ಪಾಲಿಸ್ಕೊಂಡು ಬರ್ತಾ ಇದ್ದೀವಿ ನಾವು. ನಿಮಗೆ ಇಲ್ಲಿ ಧೂಳು ಅದು ಸಮಸ್ಯೆ ಆಗ್ತಾ ಇದೆಯಾ? ಸಮಸ್ಯೆ ಆಗ್ತಿದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಆದರೂ ನಮ್ದು ಯಾತ್ರೆ ನಾವು ಮುಂದುವರಿಸಲೇಬೇಕು. ಅದೇ ಇದು ನಮ್ಮ ಟೀಮಿಗೆ 25 ವರ್ಷ. ಇದಕ್ಕೆ ನಾವೊಂದು 14 ವರ್ಷದವ್ರು ಇದ್ದೀವಿ. 1 ವರ್ಷ ಅವರೇ, 15 ವರ್ಷ ಅವರೇ, 10 ವರ್ಷ ಅವರೇ. ನಿಮ್ಮ ವಿಶೇಷ ಪಾದಯಾತ್ರೆ ಯಾರಾದ್ರೂ ಇದ್ದಾರೆ? ನಮ್ಮ ಗುರುಗಳಿದ್ದಾರೆ, ರಮೇಶ್ ಸರ್ ಅಂತವ. ಅವರು ಹಿಂದೆ ತುಂಬಾ ಹಿಂದೆ ಇದ್ದಾರೆ. ಕುಮಾರು ಅಂತ ಇದ್ದಾರೆ ನಮ್ಮ ಟೀಮ್ ಅವರು ಇದ್ದಾರೆ. ಮತ್ತೆ ಬರಿಗಾಲಲ್ಲಿ ಬರೋರು ಇದ್ದಾರೆ. ತುಂಬಾ ಜನ ಇದ್ದಾರೆ. ತುಂಬಾ ನಮ್ದು ಪ್ರಾಂಪ್ಟ್ ಯಾವುದೇ ಆದ್ರೂ ಬೇರೆ ನಾವೇನು ಗುರುಗಳು ಹೇಳ್ತಾರೆ ಅದನ್ನ ನಾವು ಶಿಸ್ತಾಗಿ ಪಾಲಿಸ್ತೀವಿ. ಮತ್ತೆ ಇದು ಯೂನಿಫಾರ್ಮ್ ಇದೆ ಅಂದ್ರೆ ಅದಾಗ್ಲೇಬೇಕು. ಮತ್ತೆ ಬೇರೆ ಇದು ಯಾವುದೇ ಒಂದು ರೀತಿಯಾಗೂ ನಾವು ಬೇರೆ ಇದು ಮಾಡಲ್ಲ. ಇಲ್ಲಿ ಬರೀ ಕಾಲಲ್ಲಿ ಇದ್ದಾರೆ ನೋಡಿ. ಸರ್ ಏನು ಎಷ್ಟು ವಯಸ್ಸು ನಿಮಗೆ? 69. ಬರಿಗಾಲಲ್ಲಿ ನಡ್ಕೊಂಡ್ ಬಂದಿರಿ. ಎಷ್ಟು ಕಿಲೋಮೀಟರ್ ಆಯ್ತು ಈಗ? ನಮ್ಮ ಹಾಸನಿಂದ ನಡ್ಕೊಂಡ್ ಬಂದಿದ್ದೀವಿ. ಹಾಸನ ದೇವಸ್ಥಾನದಿಂದ ನಡ್ಕೊಂಡ್ ಬಂದಿರಿ. ಎಷ್ಟು ದಿನ ಆಯ್ತು? ನಾವು ಭಾನುವಾರ ಬೆಳಿಗ್ಗೆ ಹೊರಟಿರೋದು. ಭಾನುವಾರ ಬೆಳಿಗ್ಗೆ. ಓಕೆ, ಹೇಗಾಯ್ತು ಯಾತ್ರೆ? ಸುಖವಾಗಿದೆ. ಹೌದಾ? ಏನ್ ಹೇಳ್ತೀರಮ್ಮ, ಯಾತ್ರೆ ಹೇಗಾಯ್ತು? ಚೆನ್ನಾಗಿ ನಡೀತು. ಚೆನ್ನಾಗಿ ನಡೀತು. ಚೆನ್ನಾಗಿ ನಡೀತು. ಬರಿಗಾಲಲ್ಲಿ ಬರ್ತಾ ಇದ್ದೀವಿ. ಬಿಸಿಲು ತೊಂದರೆ ಆಗ್ಲಿಲ್ವಾ? ತೊಂದರೆ ಆಗುತ್ತೆ. ನೆರಳಲ್ಲಿ ಒಂದು ನಿಂತ್ಕೊಳ್ಳೋದು ಮತ್ತೆ ಓಡಿ ಬರೋದು. ನಮ್ದು ಸಿದ್ದೇಶ್ವರ ಸ್ವಾಮಿ ಇದೆ ಹಾಸನಲ್ಲಿ. ನಾವು ಅಲ್ಲಿ ಮತ್ತೆ ನಾವು ಹೆಚ್ಚು ಕಮ್ಮಿ 1.5 ತಿಂಗಳಾಯ್ತು ಕಳಸ ಹೂಡಿ. ಜನವರಿ 15 ಕಳಸ ಹೂಡಿ. ಅವತ್ತಿಂದಲೂ ನಾವು ವ್ರತ ಇರ್ತೀವಿ. ಕೆಲವೊಂದು 5 ಜನ ಇರ್ತೀವಿ, 9 ಜನ ಇರ್ತೀವಿ. ಯಾವುದೇ ಒಂದು ಹೊಲಸು ಇದು ಮಾಡಲ್ಲ. ಪ್ರಾಮ್ ಟೈಮ್ ಮತ್ತು ಸಿದ್ದೆ ಅಲ್ಲಿ ಪ್ರಸಾದ ಆಗುತ್ತೆ. ಶುಕ್ರವಾರ ಸೋಮವಾರ ಇದೆಲ್ಲ ಬಂದು ಭಜನೆ ಮಾಡೋದು. ಈಗ ಬರುವಾಗ ನಿಮಗೆ ಎಲ್ಲೆಲ್ಲಿ ಹಾಲ್ಟ್ ಆದ್ರಿ? ಅಲ್ಲಿ ಊಟ ತಿಂಡಿಗೆ ಹೇಗೆ ವ್ಯವಸ್ಥೆ? ನಾವು ಭಟ್ರು ಕರ್ಕೊಂಡ್ಬಂದಿದ್ದೀವಿ. ಭಟ್ರು ಕರ್ಕೊಂಡ್ಬಂದು ಭಟ್ರ ಜೊತೆ ಮಾಡಿಸ್ತೀವಿ. ಎಲ್ಲ ಬೇಲೂರಲ್ಲಿ BGS ಸ್ಕೂಲು, ಜೇನ್ ಬೈಲಾಯಿತು, ಅಲ್ಲಿಂದ ಚಾರ್ಮುಡಿ ಆಯಿತು, ಈಗ ಉಜ್ರೆ ಮಂಜುನಾಥ ಕಾಲೇಜು. ಮಂಜುನಾಥ ಕಾಲೇಜ್ ಅಷ್ಟು ಫಂಕ್ಷನ್ ಎಲ್ಲ ನಡೆಯುತ್ತೆ. ಅದೇ ನಮ್ದೇ. ನಾವು ಯಾವ ರೀತಿ ಬಂದು ನಮ್ಗೆ ಏನು ಅನುಭವ ಆಯ್ತು, ನಮ್ಗೆ ಯಾರು ಈಗ ಅಲ್ಲಿಗೆ ನಾವು ಏನೋ ಒಂದು ಲೋಡ ರೇಷನ್ನು ಕಳ್ಸಿದ್ವಿ ಇದಕ್ಕೆ ಮಂಜುನಾಥ ಸ್ವಾಮಿಗೆ ಊಟಕ್ಕೆ. ಅಲ್ಲಿ ಕಳ್ಸಿದ್ವಿ. ಅಲ್ಲ ಅಲ್ಲಿಗೆ ಜನಗಳಿಗೋಸ್ಕರ ಕಳ್ಸಿದ್ವಿ. ಎಲ್ಲ ಜನಗಳಿಗೋಸ್ಕರ ಎಲ್ಲ ಸೇರಿ ಕಳ್ಸಿದ್ವಿ. ಒಂದು 400 ಜನರಿದ್ದಾರೆ ಇಲ್ಲಿ. ಬಹಳ ವಿಶೇಷವಾಗಿ ಸರ್ ಏನು ಹೇಳ್ತೀರಿ? ಈ 400 ಜನರು ಹೇಗೆ, ನೀವು ಇಷ್ಟು ಜನರನ್ನು ಒಗ್ಗೂಡಿಸೋದು ಹೇಗೆ? ಒಂದು ಭಕ್ತಿಯ ಮಾರ್ಗದಲ್ಲಿ ಹೋದಾಗ ಭಕ್ತರು ಉಟ್ಕೋತಾರೆ, ಶಕ್ತಿಯ ಮಾರ್ಗದಲ್ಲಿ ಹೋದಾಗ ಶಕ್ತಿ ಉಟ್ಕೊಳ್ಳುತ್ತೆ. ಅದೇ ಥರ ನಾವು ಸ್ವಾಮಿಯ ಸನ್ನಿಧಾನಕ್ಕೆ ಹೋಗಿ ನಮ್ಮ ಸಂಕಲ್ಪಗಳು ಈಡೇರಬೇಕು ಅಂದಾಗ ಭಕ್ತರುಗಳು ಆಟೋಮೆಟಿಕ್ಕಾಗಿ ಬರ್ತಾ ಇದ್ದಾರೆ. ನಾವು ಕಳೆದ 25 ವರ್ಷಗಳಿಂದ ಇದೇ ರೀತಿ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಪ್ರತಿಯೊಬ್ಬರು ಸಮವಸ್ತ್ರದ ಜೊತೆಗೆ ಮತ್ತು ಶಿಸ್ತು ಮತ್ತು ಭಕ್ತಿ ಜ್ಞಾನದಿಂದ ಪ್ರತಿ ಮಾರ್ಗದಲ್ಲಿ ಭಜನಾ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಈ ಬಾರಿ ಧರ್ಮ ಸಂರಕ್ಷಣಾ ಯಾತ್ರೆ ಅಂತೇಳಿ ಹಾಸನದಿಂದ ಪ್ರಾರಂಭ ಮಾಡಿ ಉಜಿರೆ ಬಸ್ ಸ್ಟ್ಯಾಂಡಿನಲ್ಲಿ ಈ ಮುಕ್ತಾಯ ಕಾರ್ಯಕ್ರಮವನ್ನು ನಾವು ನಡೆಸಿಕೊಡ್ತಾ ಇದ್ದೀವಿ. ಧರ್ಮ ಸಂರಕ್ಷಣಾ ಯಾತ್ರೆ ಅಂತ ಈ ಯಾತ್ರೆಗೆ ಹೆಸರಿಟ್ಟಿದ್ದೀರಿ, ಯಾಕೆ? ಯಾವತ್ತೂ ತಾಯಿನ ನಾವು ಹೆಂಗೆ ಪ್ರೀತಿ ಮಾಡ್ತೀವಿ, ಒಂದು ಧರ್ಮ ನಮ್ಮ ಮನವನ್ನು ಉತ್ತಮ ರೀತಿಗೆ ಕರ್ಕೊಂಡು ಹೋಗ್ತದೆ. ಧರ್ಮದ ಎಲ್ಲಿ ಇರ್ತದೋ ಅಲ್ಲಿ ಅನ್ಯಾಯ ಅಕ್ರಮಗಳು ಯಾವುದೂ ಇರೋದಿಲ್ಲ. ನಾವು ಹಿಂದೂ ಸಂಸ್ಕೃತಿಯಲ್ಲಿ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇರೋದ್ರಿಂದ ಇದು ಧರ್ಮಸ್ಥಳ, ಧರ್ಮದ ಕ್ಷೇತ್ರ. ಆ ಧರ್ಮದ ಕ್ಷೇತ್ರದಲ್ಲಿ ಆ ರೀತಿ ಅಳವಡಿಸ್ಕೊಂಡಾಗ ಮಾತ್ರ ಭಕ್ತರುಗಳು ಹೆಚ್ಚಾಗ್ತಾ ಇದ್ದಾರೆ. ನಮ್ಮ ಹನುಮಂತಪ್ಪ ಗುರೂಜಿಯವರ ನೇತೃತ್ವದಲ್ಲಿ ಪ್ರಾರಂಭವಾದ ಈ ಯಾತ್ರೆ ಇವತ್ತು ಹಲವಾರು ಇಡೀ ರಾಜ್ಯದಿಂದ 2 ರಿಂದ 3 ಲಕ್ಷ ಜನ ಪ್ರತಿ ವರ್ಷ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಹಾಸನದಿಂದ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪಾದಯಾತ್ರೆ ಸೇವಾ ಸಮಿತಿ, ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವಾಲಯ, ಸುಭಾಷ್ ಚೌಕ ಇವರ ವತಿಯಿಂದ ಕಳೆದ 25 ವರ್ಷದಿಂದ ಸುಮಾರು 300 ರಿಂದ 400 ಜನ ಪ್ರತಿ ವರ್ಷ
ಶಿಸ್ತಿನಿಂದ ಬಂದು ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ. ಎಲ್ಲ ಸಮಾಜದ ಬಂಧುಗಳು ನಮ್ಮ ಜೊತೆ ಸಹಕರಿಸ್ತಿರೋದನ್ನ ನಿಮ್ಮ ಮುಖಾಂತರ ಅವರೆಲ್ಲರಿಗೂ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀಯುತ ವೀರೇಂದ್ರ ಹೆಗಡೆ ಅವರ ಕೃಪಾಶೀರ್ವಾದದಿಂದ ನಡೀತಾ ಇರುತ್ತಂಥ ಈ ಕಾರ್ಯಕ್ರಮ ನಿರಂತರ ನಡೆಯೋಕ್ಕೆ ಸ್ವಾಮಿಯ ಕೃಪೆಯನ್ನು ಅವ್ರ ಮುಖಾಂತರ ಬೇಡ್ತಾ ಇದ್ದೇವೆ. ಓಕೆ, ನೀವು ಎಷ್ಟು ವರ್ಷದಿಂದ 25ನೇ ವರ್ಷ. ನಿಮ್ಮದು 25ನೇ ವರ್ಷದ ಪಾದಯಾತ್ರೆ. ಹೌದು. ಅಂದು ಆರಂಭ ಆದದ್ದು ಹೇಗೆ, ಇವತ್ತು 25ನೇ ವರ್ಷದ್ದು ಹೇಗೆ? ಆರಂಭ ಆದಾಗ ನಮ್ಮ ಹಾಸನ ಜಿಲ್ಲೆ ವತಿಯಿಂದ ಒಂದು 3ರಿಂದ 4 ಜನ ಪ್ರಾರಂಭ ಮಾಡಿದ್ವಿ. ಆಮೇಲೆ ಜನ ಯಾವಾಗ ಭಕ್ತರು ಜಾಸ್ತಿ ಆಗ್ತಾ ಹೋದ್ರು ಅದನ್ನು ನಾವು ಏನು ಮಾಡಿದ್ವಿ, ಬೇರೆ ಬೇರೆ ಒಬ್ಬ ಪ್ರಮುಖರನ್ನ ಮಾಡಿ ಯಾತ್ರೆಯನ್ನು ಉತ್ತಮವಾಗಿ ರೀತಿಯಲ್ಲಿ ಬದಲಾವಣೆ ಮಾಡಿದ್ವಿ. ಯಾಕೆಂದರೆ ಆವಾಗ ಶಿಸ್ತು ಜಾಸ್ತಿ ಆಗ್ತಾ ಹೋಯಿತು. ಆವಾಗ ನಮ್ಮ ಇಲ್ಲಿವರೆಗೂ ಹಾಸನ ಜಿಲ್ಲೆಯಿಂದ ಸುಮಾರು ಒಂದು 15ರಿಂದ 20 ಬ್ಯಾಚು ಹೊರಡ್ತದೆ. ಆ ಬ್ಯಾಚುಗಳು ಎಲ್ಲರೂ ಸ್ವಲ್ಪ ಜನ ಉತ್ತಮ ರೀತಿಯಲ್ಲಿ ಕರ್ಕೊಂಬರ್ತಾ ಇದ್ದಾರೆ. ಓಕೆ, ಧನ್ಯವಾದ. ನೀವು ಹೊರಡಿ, ನಾವು ಎಲ್ಲರನ್ನೂ ಕೂಡ ತೋರಿಸ್ತೀವಿ. ಭಾಳ ವಿಶೇಷವಾಗಿ 400 ಜನಕ್ಕೂ ಅಧಿಕ ಜನ ಇಲ್ಲೆಲ್ಲರೂ ಕೂಡ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಇಲ್ಲಿ ಇರುವಂತಹ ಪಾದಯಾತ್ರೆಗಳನ್ನು ಮಾತಾಡಿಸ್ಬೇಕು. ಅಜಯ್ ಎಷ್ಟು ವರ್ಷ ನಿಮಗೆ? 75. ಹೇಗಾಗ್ತಿದೆ? ಏನು ನಡಿಬೋದು ಸ್ವಾಮಿ, ನಡಿಬೋದು, ಆರಾಮಾಗಿ ನಡಿಬೋದು ಸ್ವಾಮಿ. ಎಷ್ಟು ವರ್ಷದಿಂದ ಹೋಗ್ತಿದ್ದೀರಿ? ನಾವು 2 ವರ್ಷದಿಂದ ಹೋಗ್ತಾ ಇದ್ದೀನಿ ನಾನು. ನೋಡಿ, ಇಲ್ಲೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಪಾದಯಾತ್ರಿಗಳು ಎಲ್ಲರೂ ಕೂಡ ಸಾಕ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀರಿ. ಹಾಸನದಿಂದ ನಿರಂತರವಾಗಿ ಓಂ ನಮ ಶಿವಾಯ ಅಂತ ಹೇಳ್ತಾ ಸಾಕ್ತಾ ಇರುವಂತಹದ್ದು. ಬಹಳ ವಿಶೇಷವಾಗಿ ಇಲ್ಲಿ ಏಜಿನ ಡಿಫರೆನ್ಸ್ ಬರೋದಿಲ್ಲ. ಎಲ್ಲರೂ ಕೂಡ ಓಂ ನಮ ಶಿವಾಯ ಅನ್ನುವಂಥ ತಾರಕ ಮಂತ್ರದೊಂದಿಗೆ ಸಾಕ್ತಾ ಇರುವಂಥದ್ದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ. ಅದರ ಜೊತೆಗೆ ಮಾಲಾಧಾರಿಗಳಾಗಿ ಬರ್ತಾ ಇರುವಂಥವರು ಮಾಲಾಧಾರಿಗಳಾಗಿ ಬಂದು ಮುಂದೆ ಸಾಕ್ತಾ ಇರುವಂಥ ದೃಶ್ಯಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇರುವಂಥದ್ದು. ಹಾಸನದಿಂದ 400ಕ್ಕೂ ಹೆಚ್ಚು ಜನ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇರುವವರು. ನೋಡೋ ಅವ್ರ ಹತ್ರ ಕೆಲವರನ್ನು ಇನ್ನೂ ಕೂಡ ಮಾತಾಡಿಸುವ. ನೀವು ಮಾಲಾಧಾರಿಗಳಾಗಿ ಬರೋದಾ? ಹೌದು ಸರ್. ಹೇಗೆ ಮಾಲಾಧಾರಿಗಳಂದ್ರೆ? ಹಾಸನದಿಂದ ಮಾಲೆ ಹಾಕಿಸ್ಕೊಂಡು ಬರ್ತಿದ್ವಿ. ಮಾಲೆ ತೆಗೆಯೋದು ಎಲ್ಲ ತೆಗಿಯೋದು ಇದು ದೇವ್ರ ದರ್ಶನ ಆದ್ಮೇಲೆ ತೆಗಿತೀವಿ. ಹೌದಾ? ಮಾಲಾಧಾರಿಗಳಾಗಿ ಬರೋದು? ಹೌದು ಸರ್. ಹಾಸನಾಂಬೆಯಿಂದ ಟೀಮಿಂದ. ಎಸ್, ನೋಡಿ ಇಲ್ಲಿ ಮಾಲಾಧಾರಿಗಳಾಗಿ ಹಾಸನಾಂಬೆಯಿಂದ ಬರುವಂಥದ್ದು. ಭಾಳ ವಿಶೇಷವಾಗಿ ಬಹಳಷ್ಟು ಜನರು ಇಲ್ಲಿ ಬರ್ತಾ ಇರುವಂಥದ್ದು. ಬಹಳ ಇದೀಗಾಗಲೇ ಅವರು ಉಜಿರೆಯನ್ನು ತಲುಪಿದ್ದಾರೆ, ಉಜಿರೆಗೆ ತಲುಪ್ತಾ ಇದ್ದಾರೆ. 1-2 ಜನ ಅಲ್ಲ, 400ಕ್ಕೂ ಅಧಿಕ ಜನ ಈ ರಸ್ತೆಯಲ್ಲಿ ಸಾಕ್ತಾ ಇದ್ದಾರೆ. ಎಲ್ಲರೂ ಕೂಡ ಜೋಶ್ನಲ್ಲಿದ್ದಾರೆ. ಓಂ ನಮ ಶಿವಾಯ ಅನ್ನುವಂತಹ ತಾರಕ ಮಂತ್ರಗಳೊಂದಿಗೆ ಇಲ್ಲಿ ಸಾಗಿ ಬರ್ತಾ ಇರುವಂಥದ್ದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಭಾಳ ವಿಶೇಷವಾಗಿ ಹಾಸನದ ಪಾದಯಾತ್ರೆಗಳ ತಂಡ ಸಾಕ್ತಾ ಇರುವಂಥದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ಶಿಸ್ತಿನಿಂದ ಯೂನಿಫಾರ್ಮ್ ಅಂದರೆ ಸಮವಸ್ತ್ರವನ್ನು ಧರಿಸಿ ಸಾಗ್ತಾ ಇರುವಂತಹ ತಂಡ. ಸುಮಾರು 400ಕ್ಕೂ ಅಧಿಕ ತಂಡ, 400ಕ್ಕೂ ಅಧಿಕ ಸದಸ್ಯರಿರುವಂಥ ತಂಡ ಮಾಲಾಧಾರಿಗಳಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸಾಗ್ತಾ ಇರುವಂಥವ್ರು. ಬಹಳ ವಿಶೇಷವಾದಂತಹ ಒಂದು ಶಿಸ್ತಿನಿಂದ ಇವರೆಲ್ಲರೂ ಕೂಡ ಸಾಗ್ತಾ ಇರುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೇವೆ. ಇದು ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸಾಗಿ ಬರುವಂತಹ ಒಂದು ತಂಡದ ಪರಿಚಯವನ್ನು ನಿಮಗೆ ಮಾಡಿಕೊಡುವಂಥ ಚಿಕ್ಕ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ದಿವಾಕರ್ 𝐿 ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಉಜಿರೆ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ.
ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. Email chetanabeautystudio@gmail.com. Web www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.